ಮಂಗಳೂರು ನಗರದ ಬಂದರ್ನ ಗೋಡೌನ್ ಒಂದರಲ್ಲಿ ಭಾರಿ ಪ್ರಮಾಣದಲ್ಲಿ ವಿವಿಧ ರೀತಿಯ ಸ್ಫೋಟಕ ಸಾಮಗ್ರಿಗಳನ್ನು ಅಕ್ರಮವಾಗಿ ಬಚ್ಚಿಡಲಾಗಿತ್ತು. ತಪಾಸಣೆ ನಡೆಸಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿ ಆನಂದ್ ಗಟ್ಟಿ ಎಂಬಾತನನ್ನು ಬಂಧಿಸಲಾಗಿದೆ ಎಂದು ಮಂಗಳೂರು ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಮಾಹಿತಿಯನ್ನ ನೀಡಿದರು. ಅವರು ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ನಗರದ ಬಂದರ್ನಲ್ಲಿ ಗೋಡೌನ್ ಒಂದರಲ್ಲಿ ಅಕ್ರಮವಾಗಿ ಬಚ್ಚಿಡಲಾಗಿದ್ದ ಭಾರಿ ಪ್ರಮಾಣದ ವಿವಿಧ ರೀತಿಯ ಸ್ಫೋಟಕ ಸಾಮಗ್ರಿಗಳನ್ನು ಪತ್ತೆ ಮಾಡಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆಯಲ್ಲಿ ರೌಂಡ್ಸ್ನಲ್ಲಿದ್ದಾಗ ತಪಾಸಣೆ ನಡೆಸಿದಾಗ ಬಂದರಿನ ಅಜೀಜುದ್ದೀನ್ ರಸ್ತೆಯ ಗಾಂಧಿ ಸನ್ಸ್ ಕಟ್ಟಡ ಅಡಿಭಾಗದಲ್ಲಿ ಅಕ್ರಮ ದಾಸ್ತಾನು ಪತ್ತೆಯಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿ ಮುಡಿಪು ಬಳಿಯ ಕೈರಂಗಳ ನಿವಾಸಿ ಆನಂದ್ ಗಟ್ಟಿ ಎಂಬಾತನನ್ನು ಬಂಧಿಸಲಾಗಿದೆ. ಆರೋಪಿಯಿಂದ ಒಟ್ಟು 1,11,140 ರೂಪಾಯಿ ಮೌಲ್ಯದ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಹೇಳಿದರು. ಬಂದರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಾಹಿತಿ ಬರುತ್ತೆ ನಮ್ಮ DCP ಅವರಿಗೆ. ಆ ಮಾಹಿತಿಯಲ್ಲಿ ಒಂದು ಅನುಮತಿ ಇಲ್ಲದಲೇ ಕೆಲವು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ಸು ಮತ್ತು ಯಾವ ಪ್ರಾಹಿಬಿಟೆಡ್ ಮೆಟೀರಿಯಲ್ಸ್ ಇದ್ದಾವೆ ಅವನ್ನೆಲ್ಲ ಸ್ಟೋರ್ ಮಾಡಿದ್ದಾರೆ ಇಲ್ಲಿ ಬಂದರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕಾಂಪ್ಲೆಕ್ಸಲ್ಲಿ ಅನ್ನುವಂಥದ್ದು ಮಾಹಿತಿ ಬರುತ್ತೆ. ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಮರ್ಷಿಯಲ್ ಕಮ್ ರೆಸಿಡೆನ್ಷಿಯಲ್ ಬಿಲ್ಡಿಂಗು. ಕೆಳಗಡೆ ಸ್ವಲ್ಪ ಕಮರ್ಷಿಯಲ್ ಆಗಿ ರೂಮ್ಸನ್ನು ಮಾಡಿಬಿಟ್ಟು ಅಂಗಡಿ ಮುಗ್ಗಟ್ಟುಗಳಿಗೆ ಬಾಡಿಗೆ ಕೊಟ್ಟಿದ್ದಾರೆ. ಅದರ ಮೇಲ್ಗಡೆ ಸಾಕಷ್ಟು ಸುಮಾರು ಒಂದು 20-30 ಮನೆಗಳು, ಆ ಮನೆಗಳಲ್ಲಿ ಸಾಕಷ್ಟು ಜನ ಫ್ಯಾಮಿಲಿಗಳೆಲ್ಲ ವಾಸ ಮಾಡ್ತಾಯಿದ್ದಾರೆ. ಮತ್ತು ಬಹಳಷ್ಟು ಜನ ಮಕ್ಕಳು ಆ ಒಂದು ಭಾಗದಲ್ಲಿ ಮತ್ತು ಪೆಟ್ ಅನಿಮಲ್ಸು ಅವುಗಳೆಲ್ಲ ಅಲ್ಲಿ ಓಡಾಟ ಮಾಡ್ಕೊಂಡಿರುವಂಥದ್ದು. ಮೆಟ್ಲು ಕೆಳಗಡೆ ಇರುವಂಥ ಒಂದು ಸ್ಪೇಸ್ ಏನಿರುತ್ತೆ ಆ ಸ್ಪೇಸನ್ನು ಒಂದು ಡೋರ್ ಹಾಕ್ಕೊಂಬಿಟ್ಟು ಒಂದು ಚಿಕ್ಕದಾಗಿ ಸ್ಟೋರೇಜ್ ರೂಮ್ ಟೈಪ್ ಮಾಡಿ ಅಲ್ಲಿ ಕೆಲವು ಮೆಟೀರಿಯಲ್ನ ಸ್ಟೋರ್ ಮಾಡಿರುವಂಥದ್ದು ನಮಗೆ ಕಂಡು ಬಂತು. ಆ ಮೆಟೀರಿಯಲ್ಗಳು ಯಾವುವು ಅಂತ ನಾವು ಕರೆಸಿ ಅದ್ರ ಬಗ್ಗೆ ಮಾಹಿತಿ ಇರೋಂಥವ್ರನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲಿ ಸಲ್ಫರ್ ಪೌಡ್ರು, ಆಮೇಲೆ ಸಾಲ್ಟ್ ಪೀಟರ್ ಬ್ಯಾಗು, ಪೊಟ್ಯಾಷಿಯಮ್ ಕ್ಲೋರೈಡು, ಅದೇ ರೀತಿ ಅಲ್ಯೂಮಿನಿಯಂ ಪೌಡರು, ಲೆಡ್ ಬಾಲು, ಅದ್ರ ಜೊತೆಗೆ ಈ ಏರ್ ರೈಫಲ್ಲು ಅದಕ್ಕೆ ಹಾಕುವಂಥ ಪೆಲೆಟ್ಸು ಅದೇನಿದೆ ಆ ಪೆಲೆಟ್ಸು ಕೂಡ ಪ್ರಾಹಿಬಿಟೆಡ್ ಮೆಟೀರಿಯಲ್ಲು. ಅಂದರೆ ಅವನ್ನು ಲೈಸೆನ್ಸ್ ಇಲ್ಲದಲ್ಲೇ ಸ್ಟೋರ್ ಮಾಡಲಿಕ್ಕಾಗಲ್ಲ. ಇವಾಗ ತಮಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಮಂಗಳೂರಲ್ಲಿ ಒಂದು ನಾಯಿಗೆ ಹೊಡೆದಿದ್ರು, ಆ ಥರ ಅದಕ್ಕೆ ಯೂಸ್ ಮಾಡೋವಂಥ ಪೆಲೆಟ್ಸು. ಸೊ ಇದನ್ನು ಯಾವುದೇ ಅನುಮತಿ ಇಲ್ಲದಲೇ ಯಾರೂ ಸ್ಟೋರ್ ಮಾಡೋಕ್ಕಾಗಲ್ಲ. ಈ ಎಲ್ಲ ವಸ್ತುಗಳನ್ನು ಸ್ಟೋರೇಜ್ ಮಾಡಿರುವಂಥದ್ದು ನಮಗೆ ಗಮನಕ್ಕೆ ಬಂತು.